ಫಿಲೋಮಿನಾ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸ್ಪೋರ್ಟ್ಸಿಗೆ, ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಆ್ಯಂಡ್ ಎಜುಕೇಷನ್ ಎಲ್ಲದಕ್ಕೆ ಸಹ ಸಪೋರ್ಟ್ ಕೊಡ್ತಾರೆ. ಮೊದಲು ನಾನು ಇದರಲ್ಲೇ ಕಲಿತದ್ದು, ಹಾಗೆ ನನಗೆ ಗೊತ್ತಿತ್ತು ಈ ಕಾಲೇಜಿನ ಬಗ್ಗೆ. ಹಾಗೆ ನಾನು ನನ್ನ ಮಕ್ಕಳನ್ನ ಇಬ್ಬರನ್ನು ಇಲ್ಲಿಗೆ ಕಳಿಸಿದ್ದು. ಪ್ರಾಬ್ಲಮ್ಸ್ ಎಲ್ಲ ಕ್ಲಾಸಲ್ಲೇ ಕರೆಕ್ಟ್ ಅರ್ಥ ಮಾಡಿ ಕೊಡ್ತಾ ಇದ್ರು. ಆಮೇಲೆ ಈ ಕಾಲೇಜ್ ಒಳ್ಳೆ ಫೆಸಿಲಿಟಿ ಎಲ್ಲ ಉಂಟು, ತುಂಬ ಫ್ರೆಂಡ್ಲಿಯಾಗಿ ಟೀಚ್ ಮಾಡ್ತಾರೆ. ಹಲೋ, ನನ್ನ ಹೆಸರು ಅಪೂರ್ವ. ನನಗೆ ಸೆಕೆಂಡ್ ಪಿ ಯಲ್ಲಿ 600 595 ಮಾರ್ಕ್ಸ್ ಸಿಕ್ಕಿದೆ. ಸ್ಟೇಟಿಗೆ 5th ರ್ಯಾಂಕ್ ಬಂದಿದೆ. ಸೊ ಈ ಒಂದು ಅಚೀವ್ಮೆಂಟ್ನ ಹಿಂದೆ ಈ ಕಾಲೇಜ್, ಪೇರೆಂಟ್ಸ್ ಮತ್ತು ಕಾಲೇಜಿನ ಲೆಕ್ಚರರ್ಸ್ ಅವ್ರದ್ದೆಲ್ಲದು ಸಪೋರ್ಟ್ ಉಂಟು. ಆ್ಯಂಡ್ ಅವರಿಂದಾಗಿ ನನಗೆ ಇಷ್ಟು ಮಾರ್ಕ್ಸ್ ಸಿಕ್ಕಿರ್ಬೋದು ಅಂತೇಳಿ ಹೇಳ್ತೇನೆ. ಆ್ಯಂಡ್ ಪ್ರಿಪರೇಷನ್ ಹೇಳಿದರೆ ಥ್ರೂಔಟ್ ಇಯರ್ ನಾನೇನು ಓದಲಿಲ್ಲ, ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೆ. ಬೇರೆ ಬೇರೆ ಕಾಂಪಿಟಿಷನ್ಸ್ಗೆ ಹೋಗ್ತಿದ್ದೆ. ಸೊ ಎಲ್ಲೋ ಒಂದು ಕಡೆ ಎಕ್ಸಾಮ್ಸಲ್ಲಿ ನನಗೆ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬರ್ತಿತ್ತು. ಬಟ್ ಅಮ್ಮ ಯಾವತ್ತೂ ಸಪೋರ್ಟ್ ಮಾಡೋದು ನಿಲ್ಲಿಸ್ತಿಲ್ಲ. ಅವ್ರು ಯಾವಾಗಲೂ ಹೇಳ್ತಿದ್ರು, ಆಗ್ತದೆ, ಹೆದರಬೇಡ, ಟ್ರೈ ಮಾಡು ಅಂತೇಳಿ. ಸೊ ಮತ್ತು ಲಾಸ್ಟ್ ಎಕ್ಸಾಮ್ನ ಮುಂಚಿನ ಒಂದು ವಾರದಲ್ಲಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಸೊ ಅದರಿಂದ ಸಿಕ್ಕಿತ್ತು ಅಂತ ಹೇಳ್ತೇನೆ. ಪೇರೆಂಟ್ಸ್ ಸಪೋರ್ಟ್ ತುಂಬ ಇತ್ತು. ಅಂದರೆ ತುಂಬ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ, ಓದು ಅಂತೇಳಿ, ನಿಂಗೆ ಆಗ್ತದೆ ಅಂತ ಹೇಳ್ತಿದ್ರು. ಸೊ ಒಳ್ಳೆ ಸಪೋರ್ಟ್ ಕೊಡ್ತಿದ್ರು. ಮನೆ ಕಾವು. ಅಮ್ಮನ ಹೆಸರು ಅರುಣ ಪೀಕೆ, ಅಪ್ಪನ ಹೆಸರು ವಸಂತ ಸಾಲ್ವಂಕರ್. ಇಬ್ಬರು ಸಹ ಕೃಷಿಕರು. ಅವರ ಸಪೋರ್ಟ್ ತುಂಬ ಒಳ್ಳೆಯದಿತ್ತು. ಕಾಲೇಜ್ನವ್ರದ್ದು ಸಪೋರ್ಟ್ ತುಂಬ ಒಳ್ಳೆಯದಿತ್ತು. ಅಂದರೆ ಫಸ್ಟ್ PUC ಟಾಪರ್ ಆಗಿದ್ದೆ. ಸೊ ಅವ್ರ ಫೀಸ್ ಎಲ್ಲ ಕನ್ಸೆಷನ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದರು. ಆ್ಯಂಡ್ ಟೀಚರ್ಸ್ ಸಹ ಹಾಗೆ, ಯಾವಾಗ ಬೇಕು ಎಷ್ಟೊತ್ತಿಗೆ ಡೌಟ್ ಕೇಳಿದ್ರು ಅವರು ಅದನ್ನು ಸಾಲ್ವ್ ಮಾಡ್ತಿದ್ರು. ಆ್ಯಂಡ್ ತುಂಬ ಫ್ರೆಂಡ್ಲಿ ಸಹ ಇದ್ದಾರೆ ಟೀಚರ್ಸ್ನವರೆಲ್ಲ. ನೆಕ್ಸ್ಟ್ ಬರೋ ಮಕ್ಕಳಿಗೆ ಹೇಳಿದರೆ ಫಿಲೋಮಿನಾ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸ್ಪೋರ್ಟ್ಸಿಗೆ, ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಆ್ಯಂಡ್ ಎಜುಕೇಷನ್ ಎಲ್ಲದಕ್ಕೆ ಸಹ ಸಪೋರ್ಟ್ ಕೊಡ್ತಾರೆ. ಆ್ಯಂಡ್ ತುಂಬ ಸ್ಟ್ರೆಸ್ ಅಂತ ತಗೊಳ್ಬಾರ್ದು. ಎಕ್ಸಾಮ್ ಆಗ್ತದೆ ಹೋಗ್ತದೆ. ಸೊ ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಬೆಸ್ಟ್ ಕೊಡಬೇಕು ನಾವು. ತುಂಬ ಖುಷಿ ಆಯಿತು ಇಷ್ಟು ಮಾರ್ಕ್ ತೆಗೆದದ್ದು. ಅವಳು ಹೊರಗಿನ ಕಲ್ಚರಲ್ ಪ್ರೋಗ್ರಾಮಿಗೆಲ್ಲ ಹೋಗ್ತಾ ಇದ್ಲು. ಆದರೂ ನನಗೆ ಸ್ವಲ್ಪ ಡೌಟ್ ಇತ್ತು. ಆದರೆ ನಾನು ಅದೇ ಎಜುಕೇಷನಿಗಾಗಿ ಅವಳ ಮೇಲೆ ಏನು ಒತ್ತಡ ಇರಲಿಲ್ಲ. ನಾನು ಮತ್ತೆ ಸ್ವಲ್ಪ ಜನವರಿ ನಂತರ ತುಂಬ ಅವಳ ಬಗ್ಗೆ ಕೇರ್ ಮಾಡ್ತಿದ್ದೆ. ನೈಟೆಲ್ಲ ಕೂತೋಳಿಸಿ ಓದ್ತಾ ಎಲ್ಲ ಇದ್ಲು ಅವಳು. ಮತ್ತು ಮೊಬೈಲಲ್ಲಿ ನೋಡ್ತಾ ಇದ್ದು. ಶಾಲೆಯಿಂದ ತುಂಬ ಸಪೋರ್ಟ್ ಇತ್ತು. ಹೊರಗಿನ ಆ್ಯಕ್ಟಿವಿಟೀಸಿಗೆ, ಎಜುಕೇಷನಿಗೆ ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ ಅವರು. ಹಾಗೆ ನಾವು ಅಪ್ಪ ಅಮ್ಮ ಸಹ ತುಂಬ ಅವಳಿಗೆ ಸಪೋರ್ಟ್ ಕೊಟ್ಟ ಕಾರಣ ಅವಳು ಈ ಲೆವೆಲಿಗೆ ಬಂದಳು. ಬೇರೆ ಎಸ್ಸೆ ಬರೀದು, ಡ್ರಾಯಿಂಗ್, ಹಲವಾರು ಕಾಂಪಿಟಿಷನ್ಗೆ ಹೋಗಿದ್ದಾಳೆ, ಪ್ರೈಸ್ ತಂದಿದ್ದಾಳೆ. ಅದು ನನಗೆ ತುಂಬ ಖುಷಿ ಆಯಿತು. ಅಂದರೆ ಯಾಕೆಂದರೆ ಹೊರಗಿನ ಇದು ಮಾಡಿದರೂ ನಾಲೆಜ್ ಬರ್ತದೆ, ಎಜುಕೇಷನ್ ಸಹ ಬೇಕು, ಹೊರಗಿನ ಆ್ಯಕ್ಟಿವಿಟೀಸ್ ಸಹ ಬೇಕು ಒಂದು ಮಗುವಿಗೆ. ಅಂದರೆ ಮುಂದೆ ಸಮಾಜಕ್ಕೆ ಒಂದು ಬೆಳವಣಿಗೆ ಬೇಕಿದ್ರೆ ಅದನ್ನೆಲ್ಲ ಅವಳಿಗೆ ಬೇಕಾಗ್ತದೆ. ಹಾಗಾಗಿ ನಾನು ಎಲ್ಲ ಲೆವೆಲಿಗೂ ಅವಳನ್ನು ಕಳಿಸಿದ್ದೇನೆ. ಕಾಲೇಜ್ ಅಂದರೆ ಹೊರಗಿನ ಆ್ಯಕ್ಟಿವಿಟೀಸ್ ಉಂಟು, ಅವಳಿಗೆ ಅದು ಇಂಟ್ರೆಸ್ಟ್ ಯಾವಾಗಲೂ. ಹಾಗೆ ಅವಳಿಗೆ ಅದೇ ಬೇಕು ಅಂತೇಳಿ ಅವಳು ಹೇಳಿದ್ದು, ನಂಗೆ ಹೊರಗಿಂದು ಬೇಕು, ಎಜುಕೇಷನ್ ಸಹ ಬೇಕು ಅಂಥೇಳಿ. ಅದಕ್ಕಾಗಿ ನಾನು ಸಿಲೆಕ್ಟ್ ಮಾಡಿದ್ದನ್ನೇ. ಮೊದಲು ನಾನು ಇದರಲ್ಲೇ ಕಲಿತದ್ದು, ಹಾಗೆ ನನಗೆ ಗೊತ್ತಿತ್ತು ಈ ಕಾಲೇಜಿನ ಬಗ್ಗೆ. ಹಾಗೆ ನಾನು ನನ್ನ ಮಕ್ಕಳನ್ನ ಇಬ್ಬರನ್ನು ಇಲ್ಲಿಗೆ ಕಳಿಸಿದ್ದು. ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡುವಂತ ಇದ್ದೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ, ಅಂದರೆ ಇಂಟ್ರೆಸ್ಟ್ ಉಂಟು ಸ್ವಲ್ಪ ಅದರಲ್ಲಿ. ಸೊ ಅದು ಮಾಡುವಂತ. ಎಲ್ರಿಗೂ ನಮಸ್ಕಾರ. ನಾನು ಸಫೀದಾ. ನನ್ನ ತಂದೆ ಹೆಸರು ಮೊಹಮ್ಮದ್ ಕುನಿ, ತಾಯಿ ಜಮೀಲಾ. ಇವರ ಪುತ್ರಿ, 3ನೇ ಪುತ್ರಿ. ನಾನು 2025-26ನೇ ದ್ವಿತೀಯ PUC ಪರೀಕ್ಷೆಯಲ್ಲಿ 595 ಅಂಕಗಳೊಂದಿಗೆ ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದೆ. ಇದು ನನಗೆ ಹೆಮ್ಮೆ ಪಡೋ ವಿಷಯ. ನಾನು ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್. ನನಗೆ ಅಂದರೆ ಡಿಸ್ಟಿಂಕ್ಷನ್ ಅಷ್ಟೇ ನನಗೆ ಹೋಪ್ ಇತ್ತು. ರ್ಯಾಂಕ್ ಎಲ್ಲ ಬರೋದು ಅಂತ ನನ್ನದು ಡ್ರೀಮ್ ಆಗಿತ್ತು. ಅದು ಹಾಗೆ ಬರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಇದು ನನ್ನ ಪೇರೆಂಟ್ಸಿಗೆ ಹಾಗೆ ಒಂದು ಆಸೆ ಇತ್ತು, ಕನಸಿತ್ತು, ನನ್ನ ಮಕ್ಕಳು ರ್ಯಾಂಕ್ ತೆಗಿಬೇಕು ಹಾಗೆ ಹೀಗೆ ಅಂತೇಳಿ. ಅದು ನಾನು ಫುಲ್ಫಿಲ್ ಮಾಡಿದ ನನಗೊಂದು ಖುಷಿ ಆಗ್ತಾ ಉಂಟು. ನನ್ನ ಫ್ಯಾಮಿಲಿಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ತಂದೆ ತಾಯಿ, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ಓದು ಖಾಲಿ ಹಾಗೆ ಒಳ್ಳೆ ಮಾರ್ಕ್ಸ್ ತೆಗಿ ಹಾಗೆಲ್ಲ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಕಾಲೇಜ್ ಸೈಂಟ್ ಫಿಲೋಮಿನಾ ಕಾಲೇಜ್ ಇದು ಬೆಸ್ಟ್ ಕಾಲೇಜ್. ಅಂದರೆ ನನಗೆ 2 years ಎಕ್ಸ್ಪೀರಿಯನ್ಸಲ್ಲಿ ನನಗೆ ಈ ಕಾಲೇಜ್ ಒಂದು ಒಳ್ಳೆ ಬೆಸ್ಟ್ ಕಾಲೇಜ್ ಅಂತ ಅನಿಸಿದೆ.
ಯಾಕೆಂದರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಲೆಕ್ಚರ್ಸ್ನವರು. ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಲೆಕ್ಚರ್ಸ್ನವರು ಇದ್ದಾರೆ ಇಲ್ಲಿ. ನಮಗೆ ಹೇಗೆ, ನಾನು ಕನ್ನಡ ಮೀಡಿಯಮಿಂದ ಬಂದದ್ದು. ನಾನು ಫಸ್ಟ್ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ನಮ್ಮ ಹತ್ತಿರದಲ್ಲಿ ಮುಕ್ವೆಯಲ್ಲಿ ಗೌರ್ಮೆಂಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ವೆ ಇಲ್ಲಿ ವಿದ್ಯಾರ್ಜನೆ ಮಾಡಿದ್ದೇನೆ. 9ನೇ 10ನೇ ಸೈಂಟ್ ಫಿಲೋಮಿನಾ ಹೈಸ್ಕೂಲಲ್ಲಿ ಇಲ್ಲಿ ಮಾಡಿದ್ದು, ಕನ್ನಡ ಮೀಡಿಯಮಲ್ಲಿ. ಕಾಲೇಜ್ ಇಲ್ಲಿ ಇಲ್ಲೇ ಮಾಡಿದ್ದು. ಇಲ್ಲಿ ನನಗೆ ಇಂಗ್ಲೀಷ್ ಅಂತ ಬರ್ತಾನೆ ಇರಲಿಲ್ಲ. ಹಾಗೆ ಸೆಂಟೆನ್ಸ್ ಆಗಲ್ಲ ಮಾಡಲಿಕ್ಕೆ ಗೊತ್ತಿದೆ, ಜಸ್ಟ್ ಹೀಗೆ ಅರ್ಥ ಆಗ್ತಿತ್ತು, ಹೇಗೆ ಬರಿಬೇಕು ಹೇಗೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಲೆಕ್ಚರ್ಸ್ನವರು ನಮಗೆ ಹೇಗೆ ಪಾಠ ಮಾಡೋದಂದರೆ ಹೇಗೆ ಅಂದರೆ ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದರು. ನಮಗೆ ನಮ್ಮ ತಲೆಗೆ ಹೋಗೋ ತನಕ ನನಗೆ ಫಸ್ಟ್ ನಾನು ಬ್ಲ್ಯಾಂಕ್ ಆದೆ, ಹೇಗೆ ಮಾಡೋದು ಇಲ್ಲಿ, ಹೇಗೆ ಕಲಿಯೋದು, ಫುಲ್ ಇಂಗ್ಲೀಷೇ, ಕನ್ನಡದಲ್ಲಿ ಎಂತ ಸಹ ಇಲ್ಲ, ಒಂದು ಸಬ್ಜೆಕ್ಟ್ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಎಲ್ಲ ಲೆಕ್ಚರ್ಸ್ನವರು ಕರೆಕ್ಟಾಗಿ ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು, ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಫಸ್ಟ್. ಆಮೇಲೆ ನಮ್ಮ ಕ್ಲಾಸ್ ಟೀಚರ್ ನನಗೆ ಸುಮ್ಮ ಮ್ಯಾಮ್ ಅಂತೇಳಿ, ಅವರು ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು, ನಮ್ಮ ತಾಯಿ ಥರ ನೋಡ್ತಾಯಿದ್ರು. ನಮ್ಮ ಪ್ರೀತಿ ಮಾಡ್ತಿದ್ರು, ನಮಗೆ ಖುಷಿ ಆಗ್ತಿತ್ತು. ಎಂತ ಸಪ್ಪಿದ ಹಾಗೆಲ್ಲ ಕರಿತಾಯಿದ್ರು, ಮುದ್ದು ಮಾಡ್ತಾಯಿದ್ರು. ಆಮೇಲೆ ಅವರು ಇಂಗ್ಲೀಷಿಗೆ ಅವರು ನಮಗೆ ಇಂಗ್ಲೀಷಲ್ಲಿ ಗ್ರಾಮರೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾಯಿದ್ರು. ಆಮೇಲೆ ಕನ್ನಡಕ್ಕೆ ರಾಮ್ ನಾಯ್ಕ್ ಸರ್ ಅಂತ ಇದ್ದರು, ಆಮೇಲೆ ಸುಮನ ಮ್ಯಾಮ್ ಅಂತ. ರಾಮ್ ನಾಯ್ಕ್ ಸರ್ ನಮಗೆ ಕನ್ನಡ ಪಾಠ ಅವ್ರು ಹೇಳ್ತಿದ್ರು, ನೀವು ಓದೋದು ಬೇಡ, ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ನಮಗೆ ಈಗ ನಾವು ಓದಿದ್ದನು, ನಾವು ಯಾವಾಗ ನಿದ್ದೆಯಲ್ಲಿ ಇದ್ರೂ ಸಹ ಅದು ನಮಗೆ ಬರಬೇಕು, ಹಾಗೆ ಹೇಳ್ಕೊಡ್ತಾಯಿದ್ರು. ನಮ್ಮ ಲೈಫಿಗೆ ಹೇಗೆ ಬೇಕು ಹಾಗೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ಎಕನಾಮಿಕ್ಸ್ಗೆ ವಿಜಯ್ ಸರ್ ಅಂತ ಹೇಳಿದ್ರು, ಅವರು ಒಳ್ಳೆ ಹಾಗೆ ಕನ್ನಡದಲ್ಲಿ ಹೇಗೆ ಬೇಕು ಹಾಗೆ ಹೇಳ್ಕೊಡ್ತಾಯಿದ್ರು. ಒಳ್ಳೆ ಕರೆಕ್ಟಾಗಿ ನನಗೆ ಕರೆಕ್ಟಾಗಿ ಹೇಳ್ಕೊಡ್ತಾಯಿದ್ರು. ಅಂದರೆ ನನಗೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಒಂದು ಕಂಫರ್ಟೇಬಲ್ ಆಗಿದ್ರು ಎಲ್ಲ ಲೆಕ್ಚರ್ಸ್ನವರು. 10th ಅಲ್ಲಿ 550 88% ಇತ್ತು. 88ಇಂದ 99ಗೆ ನಾನು ಬಂದೆ. ನನಗೊಂದು ಖುಷಿ ಆಗ್ತಾಯಿತ್ತು. ಆಮೇಲೆ ನಮಗೆ ಬಿಸ್ನೆಸ್ಸಿಗೆ ಅಭಿನವ್ ಮ್ಯಾಮು, ಅಕೌಂಟ್ಸಿಗೆ ರಾಹುಲ್ ಸರ್ ಅಂತ ಒಳ್ಳೆ ಹೇಳ್ಕೊಡ್ತಾಯಿದ್ರು. ಬಿಸ್ನೆಸ್ ಫುಲ್ ಥಿಯರಿ, ಅದು ನಮಗೆ ಒಂದು ಈಸಿಯಾಗಿ ಬೆಸ್ಟಾಗಿ ಹೇಳ್ಕೊಡ್ತಾಯಿದ್ರು. ಅಕೌಂಟ್ಸ್ ಹಾಗೆ ಒಂದು ಟಫ್ ಸಬ್ಜೆಕ್ಟ್ ಅಕೌಂಟ್ಸ್ ಅಂದರೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಈಸಿಯಾಗಿ ಹೇಳ್ಕೊಡ್ತಾಯಿದ್ರು. ಸ್ಟ್ಯಾಟ್ಸ್ ಹಾಗೆ ಇದು ಭರತ್ ಸರ್ ಮತ್ತು ಪೂರ್ಣಿಮಾ ಅಂತ ಅವರು ಹಾಗೆ. ನಾನು ಎಕ್ಸಾಮಿಗೆ ಅಂತ ಪ್ರಿಪ್ರೇಷನ್ ಕರೆಕ್ಟ್ ಮಾಡ್ತಾನೆ ಇರಲಿಲ್ಲ. ಕ್ಲಾಸಲ್ಲಿ ಹೇಗೆ ಸರ್ನವ್ರು ಹೇಳ್ಕೊಡ್ತಾರೆ ಅದನ್ನು ನಾನು ಕರೆಕ್ಟಾಗಿ ಕೇಳಿಕೊಂಡು ಅದೇ ನನ್ನ ತಲೆಯಲ್ಲಿತ್ತು. ನಾನು ಜಸ್ಟ್ ಥಿಯರಿ ಮಾತ್ರ ಓದ್ತಾ ಇದ್ದದ್ದು. ಬಿಸ್ನೆಸ್ ಒಂದು ಕಲ್ತಿದ್ದೇನೆ, ಬಿಸ್ನೆಸ್ ಫುಲ್ ಥಿಯರಿ, ಅದಕ್ಕೆ ಅದನ್ನು ಕಲ್ತದ್ದು. ಆಮೇಲೆ ಸ್ಟ್ಯಾಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಾತ್ರ. ಅಕೌಂಟ್ಸ್ ಹಾಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಲ್ತದ್ದು. ಯಾಕಂದರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಾಸಲ್ಲೇ ಕರೆಕ್ಟ್ ಅರ್ಥ ಮಾಡಿ ಕೊಡ್ತಾಯಿದ್ರು. ಆಮೇಲೆ ಈ ಕಾಲೇಜ್ ಒಳ್ಳೆ ಫೆಸಿಲಿಟಿ ಎಲ್ಲ ಉಂಟು. ಫೋನ್ ಯೂಸ್ ಮಾಡ್ತಾ ಇದ್ದೆ ಹೀಗೆ ಜಸ್ಟ್. ಪೇರೆಂಟ್ಸ್ ಎಲ್ಲ ಬೈತಾ ಇದ್ರು, ಅದೆಲ್ಲ ಕಾಮನ್ ಆಗಿ ಎಲ್ಲ ಇರ್ತದೆ. ಪೇರೆಂಟ್ಸ್ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ನಮಗೆ ಬೆಳಿಗ್ಗೆ ಯಾವಾಗಲೂ ನನ್ನ ಅಪ್ಪ ಕಾಲೇಜಿಗೆ ಇಲ್ಲಿಗೆ ಕರ್ಕೊಂಡು ಬರೋದು, ಅಪ್ಪವೇ ಇಲ್ಲಿಗೆ ಕರ್ಕೊಂಡು ಬರೋದು. ಸಂಜೆ ನಾನೇ ಹೋಗ್ತಾ ಇದ್ದೆ. ಒಳ್ಳೆ ಸಪೋರ್ಟ್ ಮಾಡ್ತೀನಿ. ನಮಗೆ ಬೇಕಾದದನ್ನೆಲ್ಲ ಆಗಲೇ ತಂದು ಕೊಡ್ತಾಯಿದ್ರು. ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಪೇರೆಂಟ್ಸ್, ಫ್ರೆಂಡ್ಸ್ ನನಗೆ ಫಸ್ಟ್ ನನಗೆ ಥ್ಯಾಂಕ್ಸ್ ನಾನೇ ಹೇಳಬೇಕು. ಆಮೇಲೆ ನನ್ನ ಪೇರೆಂಟ್ಸ್, ಫ್ಯಾಮಿಲಿ, ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಅವರೆಲ್ಲ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಒಳ್ಳೆ ಕಲಿಬೇಕು, ರ್ಯಾಂಕ್ ತೆಗಿ, ಒಳ್ಳೆ ಮಾರ್ಕ್ ಇನ್ನಿಂದ ಆಗ್ತದೆ, ಯು ಕ್ಯಾನ್ ಡೂ ಇಟ್ ಎಲ್ಲ ಹೇಳ್ತಾ ಇದ್ರು. ನೆಕ್ಸ್ಟ್ ನಾನು ಡಿಗ್ರಿ ಮಾಡ್ತೇನೆ ಅಂತ, BCom ವಿತ್ CA ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಇಲ್ಲಿ ಹೊಸ ಕೋರ್ಸ್ ಬಂದಿದೆ ಫಿನಾನ್ಸಲ್ಲಿ, ಪ್ರೊಫೆಷ್ನಲ್ ಅಕೌಂಟ್ಸ್ ಅಂತ ಹೇಳಿ, ಅದನ್ನು ಮಾಡಬೇಕು ಅಂತ ಇದ್ದೆ. ನನ್ನ ಹೆಸರು ಮೊಹಮ್ಮದ್ ಕುಂಜಿ. ನನ್ನ ತೃತೀಯ ಪೂರ್ತಿಯಾದ ಸಫೀದಾ ಎಂಬಲು ಸಂತ ಫಿಲೋಮಿನಾ ಕಾಲೇಜಿನ ದ್ವಿತೀಯ PUCಯಲ್ಲಿ ಕಾಮರ್ಸಲ್ಲಿ 6ನೇ ರ್ಯಾಂಕ್ ಬಂದಿರ್ತದೆ. ಈ ಒಂದು ಸಂದರ್ಭದ ಸಂತೋಷವನ್ನು ನನ್ನ ತೀರಿ ಹೋದ ತಂದೆ ಮತ್ತು ತಾಯಿ ಹಾಗೂ ನನ್ನ ಪತ್ನಿಯ ತಂದೆಯವರಿಗೆ ಅರ್ಪಿಸುತ್ತಾ, ನನ್ನ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ಸರ್ವರನ್ನು ಆತ್ಮೀಯವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವೆಲ್ಲ ಪ್ರಾಥಮಿಕ ಶಿಕ್ಷಣವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ವೆಯಲ್ಲಿ 8ನೇ ತರಗತಿಯಾಗಿ, ಅನಂತರ ಸಂತ ಫಿಲೋಮಿನಾ ಬಾಲಕ ಪ್ರೌಢಶಾಲೆ ದರ್ಬೆ-ಪುತ್ತೂರು ಇಲ್ಲಿ 10ನೇ ತರಗತಿ ನಡೆದು, ಆನಂತರ ಪ್ರಥಮ PUC ಮತ್ತು ದ್ವಿತೀಯ PUC ಈ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಆಗಿರುತ್ತದೆ. ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸಂತ ಫಿಲೋಮಿನಾ ಪ್ರೌಢಶಾಲೆ ಈ ಕಾಲೇಜಿನ ಎಲ್ಲ ಮುಖ್ಯೋಪಾಧ್ಯಾಯರಿಗೂ, ಪ್ರಿನ್ಸಿಪಾಲರಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಪ್ರಥಮವಾಗಿ ಅವರಿಗೆ ನನ್ನ ಮಗಳಿಗೆ ವಿದ್ಯಾಭ್ಯಾಸ ಕಲಿಸುವುದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು, ಅಭಿನಂದನೆಯನ್ನು
ಸಲ್ಲಿಸಲಿಕ್ಕೆ ನಾನು ಇಚ್ಛೆಪಡಿಸ್ತೇನೆ. ಅದೇ ರೀತಿ ಇವರ ಒಂದು ವಿದ್ಯಾಭ್ಯಾಸಕ್ಕೆ ಅವರು ಯಾರಿಂದ ಒಬ್ಬರಿಂದಾಗಿ ಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಹಲವಾರು ರೀತಿಯ ಸಹಕಾರಗಳು ಇರ್ತದೆ. ಏನಾದರೂ ಒಂದಲ್ಲ ಒಂದು ರೀತಿಯ ಸಹಕಾರ ಇರ್ತದೆ. ಆ ರೀತಿಯ ಸಹಕಾರವನ್ನು ಮಾಡಿದಂಥ ಎಲ್ಲರಿಗೂ ನನ್ನ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಮಗಳ ವಿದ್ಯಾಭ್ಯಾಸ ಏನೆಂದರೆ, ಅವರಿಗೆ ಯಾವುದೇ ಟ್ಯೂಷನ್ ಆಗಲಿ, ಯಾವುದೇ ಒಂದು ಕಠಿಣವಾದ ಶಿಕ್ಷಣವನ್ನು ಯಾವುದೂ ನೀಡಲಿಲ್ಲ. ಅವಳ ಇಷ್ಟಕ್ಕೆ ಅವಳ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಅವಳು ಈ 1ನೇ ತರಗತಿಯಿಂದ ಇಲ್ಲಿ ತನಕ ಅವರು ಕಲಿತುಕೊಂಡು ಬಂದಿರುತ್ತಾಳೆ. ಅವಳಿಗೆ ನಾನು ಇನ್ನು ಮುಂದಕ್ಕೂ ದೇವರು ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಕೊಡಲಿ ಎಂದು ನಾನು ನನ್ನ ಆತ್ಮೀಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇನ್ನು ಮುಂದಕ್ಕೂ ಅವಳ ವಿದ್ಯಾಭ್ಯಾಸವೆಲ್ಲ ಉತ್ತಮ ರೀತಿಯಲ್ಲಿ ನಡೆಯಲಿ. ಇನ್ನು ಮುಂದಕ್ಕೂ ಕೂಡ ವಿದ್ಯಾಭ್ಯಾಸವನ್ನು ನಡೆಯಲಿಕ್ಕೆ ಎಲ್ಲ ಶಿಕ್ಷಕ ವೃಂದವರಿಗೂ, ಈ ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲರಿಗೂ, ಅಧ್ಯಾಪಕ ವೃಂದವರಿಗೂ ನಾನು ಅವರಲ್ಲಿ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಅವರಿಗೆ ಎಲ್ಲ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ದೇವರು ಅನುಗ್ರಹಿಸಲಿ ಎಂದು ಶುಭ ಹಾರೈಸ್ತೇನೆ. ನನಗೆ ಒಂದನೇದಾಗಿ ಸಾಮಾಜಿಕ ಜೀವನದಲ್ಲಿ ಉತ್ತಮವಾದ ನಡತೆಯಿಂದ, ಯಾವುದೇ ಕುಂದುಕೊರತೆ ಇಲ್ಲದೆ ಸಾಮಾಜಿಕ ಜೀವನ ನಡೀತಾ ಉತ್ತಮ ವಿದ್ಯಾಭ್ಯಾಸವನ್ನು ಕಲಿತು ಉತ್ತಮವಾದ ಧಾರ್ಮಿಕ ಬೋಧನೆಯಿಂದ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕಲಿತು ಉತ್ತಮವಾದ ಒಂದು ಉದ್ಯೋಗದಲ್ಲಿ ನಿಂತು ಅವಳ ವಿದ್ಯಾಭ್ಯಾಸವನ್ನು ಮಾಡಲಿ ಮತ್ತು ಸ್ವಂತ ಖರ್ಚಿನಲ್ಲಿ ಅವಳು ನಡೆಯಬೇಕು ಅಂತೇಳಿ ನನ್ನೊಂದು ಆಸೆ ಇದೆ. ಅದೇ ರೀತಿ ಅವಳ ದಾಂಪತ್ಯ ಜೀವನವು ಸುಖಮಂಗಲ ಆಗಬೇಕಂತೇಳಿ ನನ್ನೊಂದು ಆಸೆ ಇದೆ. ಇದು ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇದ್ದೀರಿ. ಅವರಿಗೆಲ್ರಿಗೂ ಥ್ಯಾಂಕ್ಸ್ ಆಯಿತಾ. ನೀವು ಅಕ್ಷರ ಕಲಿಸಿದ್ದಕ್ಕೆ ನಾನು ಇಲ್ಲಿ ಈಗ ನಿಂತಿದ್ದೇನೆ, ಎಲ್ಲ ನಿಮ್ಮಿಂದ. ಅಂದರೆ ನನಗೀಗ ನೆನಪಿನ ಪ್ರಕಾರ ಜ್ಯೋತಿ ಮ್ಯಾಮ್, ಮಾರಸ್ ಟೀಚರ್, ವಿಶಾಲಕ್ಷ್ಮಿ ಮ್ಯಾಮ್, ವಿಜಯ್ ಮ್ಯಾಮ್, ಜಯಶ್ರೀ ಮ್ಯಾಮ್, ವೇದಾವತಿ ಮ್ಯಾಮ್, ಇವರು ಹೈಸ್ಕೂಲಲ್ಲಿ ಚರಣ್, ಅನುಸ್ಯ ಮ್ಯಾಮ್, ಇವರೆಲ್ಲ ಪ್ರೈಮರಿಯಲ್ಲಿದ್ದರು. ಆಮೇಲೆ ಹೈಸ್ಕೂಲಲ್ಲಿ ನನಗೆ ಫಸ್ಟ್ 9th ಬೆನೆಟ್ ಸರ್ ಅಂತ ಕ್ಲಾಸ್ ಟೀಚರ್ ಇದ್ದರು. ಅವರು ಬೆನೆಟ್ ಸರ್, ಆಮೇಲೆ ಮೌಲಿ ಮ್ಯಾಮ್, ರೇಷ್ಮಾ ಮ್ಯಾಮ್. 10th ಕ್ಲೈಮೆಂಟ್ ಸರ್. ನನಗೆ ಅವರು ಒಳ್ಳೆ ಹೇಗೆ ಸುಮ್ಮ ಮ್ಯಾಮ್ ಕ್ಲಾಸ್ ಟೀಚರ್ ಆಗಿ ನಮಗೆ ಹೇಗೆ ಹಾಗೆ ಕ್ಲೈಮೆಂಟ್ ಸರ್ ಅಂತ ಒಬ್ಬರಿದ್ದರು. ಅವರು ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ರೋಷನ್ ಸರ್, ಇವರಿಗೆ ನಾನೀಗ ಥ್ಯಾಂಕ್ಸ್ ಹೇಳ್ತೇನೆ. ಅವರು ಕಲಿಸಲಿಲ್ಲ ಆದರೆ ನಾನು ಈಗ ಇಲ್ಲಿ ಇರ್ತಿರಲಿಲ್ಲ. ಆಮೇಲೆ ಎಲ್ಲರೂ ನನ್ನ ಎಫರ್ಟ್ಸ್ ನನಗೆ ಗೊತ್ತಿರೋದು, ನಾನು ಎಷ್ಟು ಓದಲಿಕ್ಕೆ ಕಷ್ಟಪಟ್ಟಿದ್ದೀನಿ ಹೇಗೆ ಅಂತ. ಎಲ್ಲರೂ ನನ್ನ ರಿಸಲ್ಟ್ ಎಲ್ಲ ನೋಡಿದರು. ನನ್ನ ಎಫರ್ಟ್ಸ್ ನಾನೊಬ್ಬಳೇ ನೋಡಿದೆ. ನನ್ನ ಮನಸ್ಸಲ್ಲಿ ನಾನು ಹೇಗೆ ಕಲ್ತಿದ್ದೇನೆ, ನನ್ನ ಎಷ್ಟು ಕಷ್ಟಪಟ್ಟಿದ್ದೇನೆ ಅದು ನನಗೆ ಮಾತ್ರ ಗೊತ್ತು. ಮತ್ತು ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಂದರೆ, ನನ್ನ ತಂದೆ ಆಟೋ ಡ್ರೈವರು. ಅವರು ಪ್ರತಿದಿನ ಯಾವಾಗಲೂ ಅವರಿಗೇನು ಜ್ವರ ಇದ್ದರೂ ಏನೇ ಇದ್ದರೂ, ಎಷ್ಟೇ ಬ್ಯುಸಿ ಇದ್ದರೂ ನನ್ನನ್ನು ಕಾಲೇಜಿಗೆ ಇಲ್ಲಿ ತನಕ ಬಿಟ್ಟೆ ಎಲ್ಲ ಕೆಲಸಕ್ಕೆ ಹೋಗ್ತಾಯಿದ್ರು. ಅವರ ಕೆಲಸ ಅವರು ಮಾಡ್ತಾಯಿದ್ರು. ಅಪ್ಪನ ಹತ್ರ ಒಂದೊಂದು ಸಲ ಹಣ ಈಗ ಇರುವುದಿಲ್ಲ, ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ. ಆದರೂ ಕೂಡ ನಮಗೆ ಓದಿಸ್ಲಿಕ್ಕೆಲ್ಲ ಎಷ್ಟೇ ಕಷ್ಟಪಟ್ಟರು ಅವ್ರು ನಮಗೆ ಓದಿಸ್ತಾ ಇದ್ದರು, ಹೇಗೆ ಮಾಡಿದರು. ಮತ್ತು ತಾಯಿ ಸಹ ಹಾಗೇವೆ, ಪ್ರತಿದಿನ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ಇಬ್ಬರು ಕೂಡ, ತಂದೆ ಮತ್ತು ತಾಯಿ ಇಬ್ಬರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹೆಸರು ಸೋನಿಕಾ ಪುಟ್ಟಿನ. ನನಗೆ ಫಸ್ಟ್ ಆಫ್ ಆಲ್ ನಾನು ಈ ಮಾಯ್ದಿದೇವ್ಸ್ ಇನ್ಸ್ಟಿಟ್ಯೂಷನ್ ಹಾಗೂ ಸೈಂಟ್ ಫಿಲೋಮಿನಾ ಕಾಲೇಜಿಗೆ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ತುಂಬ ಆಭಾರಿಯಾಗಿದ್ದೇನೆ. ನಾನು ಸೆಕೆಂಡ್ PU ಎಕ್ಸಾಮಿನೇಷನ್ನಲ್ಲಿ 600 592 ತೆಗೆದು ಸ್ಟೇಟಿಗೆ 9th ರ್ಯಾಂಕ್ ಬಂದಿದ್ದೇನೆ. ನನ್ನ ಪೇರೆಂಟ್ಸ್ ಬಂದು ಮೌರಿಸ್ ಪುಟ್ಟಿನ. ನಾನು ಇಲ್ಲೇ ಲೋಕಲೈಟರ್ ಆಗಿದ್ದಕ್ಕೂ ಮೇರೆ ನಾನು ನಮ್ಮ ಪ್ರಿನ್ಸಿಪಲ್ ಆದ ಫಾದರ್ ಅಶೋಕ್ ರಾಯನ್ ಕ್ರಾಸ್ ಸರ್ ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಹಾಗೂ ನನ್ನ ಕ್ಲಾಸ್ ಟೀಚರ್ ಆಗಿರುತ್ತಾರೆ ರಾಹುಲ್ ಸರ್, ಹಾಗೂ ನನ್ನ ಟೀಚರ್ಸ್ ತುಂಬ ಇಷ್ಟಪಡ್ತೇನೆ. ಅವರ ಕಾನ್ಸ್ಟೆಂಟ್ ಸಪೋರ್ಟ್ ಆಗಿರಲಿ, ಗೈಡೆನ್ಸ್ ಮತ್ತು ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಟೀಚ್ ಮಾಡ್ತಾರೆ. ನಾವೇನೇ ಡೌಟ್ ಕೇಳಿದ್ರು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿ, ನಾವೆಂಥ ಮಿಸ್ಟೇಕ್ಸ್ ಮಾಡುವಾಗ ಅದನ್ನು ತುಂಬ ಸ್ಟ್ರಿಕ್ಟಾಗಿ ಹೇಳೋದು ನೆಕ್ಸ್ಟ್ ಏನು ಕರೆಕ್ಷನ್ ಮಾಡಬೇಕಂತ. ಹಾಗೂ ನನ್ನ ಪ್ರೈಮರಿ ಟೀಚರ್ಸ್ ಆಗಿರಲಿ, ನನ್ನ ಹೈಸ್ಕೂಲ್ ಇಲ್ಲೇ ನಾನು ಮಾಯ್ದಿದೇವ್ಸ್ ಇನ್ಸ್ಟಿಟ್ಯೂಷನಲ್ಲೇ ಕಲ್ತದ್ದು ಚಿಕ್ಕದಿಂದಲೇ. ತುಂಬ ಆಭಾರಿಯಾಗಿದ್ದೇನೆ ಈ ಇನ್ಸ್ಟಿಟ್ಯೂಷನ್ಗೆ. ಹಾಗೂ ನನ್ನ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕದ್ರಿಂದ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ. ನನ್ನ ಅಪ್ಪ ಪ್ರೆಸೆಂಟ್ಲಿ ರಿಕ್ಷಾ ಡ್ರೈವರ್ ಆಗಿದ್ದಾರೆ, ಹಾಗೂ ಅಮ್ಮ ಹೌಸ್ ವೈಫ್ ಆಗಿ ಹೌಸ್ ವೈಫ್ ಆಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸೈಂಟ್ ಫಿಲೋಮಿನಾದಲ್ಲಿ BCA ಅಲ್ಲಿ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಅಂದರೆ ಎಕ್ಸಾಮ್ ಟೈಮಲ್ಲಿ ಸ್ಟಡಿ ಮಾಡ್ತೇನೆ, ಲೈಕ್ ಮಾರ್ನಿಂಗ್ 2:30 3ಗೆ ಆಗಿ ಎದ್ದೊಳ್ಳೋದು, ಹಾಗೂ ಫ್ರೆಂಡ್ಸ್ ಒಟ್ಟಿಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಸ್ಟಡಿ ಮಾಡೋದು ಆ್ಯಂಡ್ ಸ್ವಲ್ಪ ಯೂಟ್ಯೂಬಿಂದ ಸ್ವಲ್ಪ ಗೂಗಲಿಂದ ಜಸ್ಟ್ ತುಂಬ ಡೌಟ್ ಇದ್ದರೆ ಹಾಗೆ
ಸಡನ್ನಿಗೆ ಬೇಕಾದರೆ ಹಾಗೆ, ಇಲ್ಲದ್ರೆ ಟೀಚರ್ಸ್ ಹತ್ರವೇ ಕೇಳಿ ಕ್ಲಿಯರ್ ಮಾಡಿ ಕೊಡ್ತಾರೆ ಟೀಚರ್ಸೇ ತುಂಬ ಚೆನ್ನಾಗಿ. ನನ್ನ ಹೆಸರು ಮೌರಿಸ್ ಕುಟಿನ್ ಅಂತೇಳಿ. ನಾನು ಸೋನಿಕಾ ಕುಟಿನನ ತಂದೆ. ಈಗ ಕಾಮರ್ಸಲ್ಲಿ ಈ ವರ್ಷದ ಸ್ಟೇಟಲ್ಲಿ 9th ರ್ಯಾಂಕ್ಗೆ ಬಂದಿದ್ದಾಳೆ. ನಮಗೆ ತುಂಬ ಹೆಮ್ಮೆ ಇದೆ. ಅದರೊಟ್ಟಿಗೆ ಈ ಸಂಸ್ಥೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಇಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನಗೆ ಮತ್ತು ಬೆಳಿಗ್ಗೆ ನಾನು ಸಂಚಾಲಕರ ಹತ್ರ ಮಾತಾಡಿದ್ದೆ. ಅವರು ಬಂದು ನಮಗೆ ಫೋನ್ ಮಾಡಿ ಅಭಿನಂದನೆ ಸಲ್ಲಿಸಿದರು. ಅದರೊಟ್ಟಿಗೆ ನಾನು ರಿಕ್ಷಾದಲ್ಲಿ ದುಡಿತಾ ಇದ್ದೇನೆ. ಮಕ್ಕಳನ್ನು ಕಲಿಸುವಂಥದ್ದು ನಮ್ಮ ಕೆಲಸ. ಅದನ್ನು ನಾವು ಮಾಡ್ತಾಯಿದ್ದೀವಿ. 2 ಹೆಣ್ಮಕ್ಳಿದ್ದಾರೆ, ಇನ್ನೊಬ್ಬಳು ಸಣ್ಣವಳಿದ್ದಾಳೆ. ಅವರಿಗೆ ಬೇಕಾದದನ್ನು ಕೊಡ್ತಾಯಿದ್ದಾರೆ. ಆದರೆ ಇನ್ನೊಂದು ಏನಂದರೆ ನಾವು ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇರ್ತೇವೆ. ಇನ್ನೊಂದು ನಾನು ಪ್ಲಸ್ ಹೇಳಬೇಕಂದ್ರೆ, ನಾನು ಟ್ಯೂಷನಿಗೆ ಕಳಿಸಿಲ್ಲ ಇಷ್ಟರವರೆಗೆ. ಶಾಲೆಯಲ್ಲಿ ಏನು ಕಲಿತಾರೆ ಮತ್ತು ಅವರ ಓನಾಗಿ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಏನು ಕಲಿತಿದ್ದಾರೆ ಅದನ್ನೇ ಮಾಡ್ತಿದ್ದೆ. ಟ್ಯೂಷನಿಗೆ ಅಂತೂ ಇಷ್ಟರವರೆಗೆ ಕಳಿಸಲಿಲ್ಲ. ಇನ್ನು ಮುಂದಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಪೋರ್ಟನ್ನು ನಾವು ಮಾಡ್ತಾ ಇರ್ತೇವೆ. ಮಗಳಿಗೆ ಏನಾಗಬೇಕು ನಿಮಗೆ ಆಸೆ ಇದೆ? ಇಲ್ಲ, ಅದು ಅವರ ಚಾಯ್ಸ್. ನಮ್ಮದಕ್ಕೆ ನನಗೆ ಒಂದು ಮೌಲಿಗೆ ಹೇಳ್ತಾ ಇದ್ದಾರೆ ಅಂದರೆ, ನಾನು PUC ಒಳಗೆ ನನ್ನ ಕೆಲಸ ಕಲಿಸುವಂಥದ್ದು. ಇನ್ನೂ ಬೇಕಾದ್ರೆ ನೀನು ಲೋನ್ ಮಾಡಿ ನೀನು ಕಲಿಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಅದನ್ನು ನೀನು ಕಟ್ಟಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಸಪೋರ್ಟನ್ನು ಖಂಡಿತ ಇದ್ದೇವೆ ನಾವು. ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು ಈ ವರ್ಷ ಅತ್ಯುತ್ತಮ ಸಾಧನೆಯ ಫಲಿತಾಂಶವನ್ನು ತಂದಿದೆ. 96% ರಿಸಲ್ಟ್ ಬಂದಿದೆ. ಸೈನ್ಸ್ ವಿಭಾಗದಲ್ಲಿ 595 ಅಂಕಗಳನ್ನು ಗಳಿಸಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆಯೇ ಕಾಮರ್ಸ್ ವಿಭಾಗದಲ್ಲಿ ಸಫೀದಾ 595 ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇದರ ಜೊತೆಯೇ ಇನ್ನಿಬ್ಬರು ವಿದ್ಯಾರ್ಥಿಗಳು 592 ಮತ್ತು 591 ಅಂಕಗಳನ್ನು ಗಳಿಸುವ ಮುಖಾಂತರ ರ್ಯಾಂಕ್ಗಳನ್ನು ಪಡೆದುಕೊಂಡಿದ್ದಾರೆ. ಭಾಳ ಸಂತೋಷದ ವಿಷಯ. ಇದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ 214 ಮಂದಿ ಡಿಸ್ಟಿಂಕ್ಷನ್ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದು ಅತ್ಯುತ್ತಮ ಫಲಿತಾಂಶವೆಂದು ನಮಗೆ ಅನಿಸುತ್ತದೆ. ಈ ಫಲಿತಾಂಶದ ಹಿಂದುಗಡೆ ನಮ್ಮ ಶಿಕ್ಷಕ ವೃಂದದವರು ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಉತ್ತಮವಾದ ಶಿಕ್ಷಣವನ್ನು ನೀಡಿದ್ದಾರೆ. ಜೊತೆಗೆ ಪೇರೆಂಟ್ಸ್ಗಳ ಪ್ರೋತ್ಸಾಹ ಕೂಡ ಅತ್ಯುತ್ತಮವಾಗಿತ್ತು. ನಮ್ಮ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡ ಮಕ್ಕಳು ಖಂಡಿತವಾಗಿಯೂ ಭಾಗ್ಯವಂತರು. ಯಾಕಂದರೆ ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆ ನಮ್ಮ ಕಾಲೇಜಿನಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬೇರೆ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿ ಅವರು ಹೊರಬಂದಿದ್ದಾರೆ. ಹಾಗೆ ಅವರ ಕ್ಯಾರೆಕ್ಟರ್ ಕೂಡ ಒಳ್ಳೆಯದಾಗುವಂತೆ ಮೌಲ್ಯಭರಿತ ವಿದ್ಯಾಭ್ಯಾಸವನ್ನು ಕೊಡಲು ನಾವು ಪ್ರಯತ್ನಿಸಿದ್ದೇವೆ. ಇಷ್ಟೇ ಅಲ್ಲದೆ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿಚಾರಗಳಲ್ಲಿ ಪ್ರೋತ್ಸಾಹ ನೀಡ್ತೇವೆ. ಕ್ರೀಡೆಗಳಿಗೆ, ಪಠ್ಯೇತರ ಚಟುವಟಿಕೆಗಳಿಗೆ, ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ, ಹಾಗೆ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ನಾವು ನಡೆಸಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಭಾಗವಹಿಸುವಂತೆ ಮಾಡಿ ಅವರ ಜ್ಞಾನ ವೃದ್ಧಿಯಾಗಲಿಕ್ಕೆ ನಾವು ತುಂಬ ಸಹಕಾರವನ್ನು ನೀಡಿದ್ದೇವೆ. ಹಾಗೆ ಫಿಲೋಮಿನಾ PU ಕಾಲೇಜು ಕೇವಲ ವಿದ್ಯಾಭ್ಯಾಸ ಅಂಕಗಳಿಗೆ ಮಹತ್ವವನ್ನು ನೀಡದೆ ಎಲ್ಲ ಚಟುವಟಿಕೆಗಳಿಗೆ ಮಹತ್ವವನ್ನು ನೀಡಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಕಾರಣಕರ್ತ ಆಗುತ್ತದೆ. ಸೊ ಮುಂದಿನ ವರ್ಷಗಳಲ್ಲೂ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯಲಿ ಎಂದು ನಾವು ಆಶಿಸ್ತೇನೆ. ಪ್ರತಿ ವರ್ಷ ಒಂದು 700 ಮಕ್ಕಳಿಗೆ ಅಡ್ಮಿಷನನ್ನು ನಾವು ಮಾಡ್ತೇವೆ. ಯಾವುದೇ ಅಂಕದ ಮೇಲೆ ನಾವು ಅಡ್ಮಿಷನ್ ಬೇಸಿಸ್ ಇಲ್ಲ. ನಾವು ಯಾರು ಮೊದಲು ಬರ್ತಾರೆ ಅವರಿಗೆ ನಾವು ಸೀಟನ್ನು ಕೊಡ್ತೇವೆ. ಯಾವುದೇ ಸ್ಥಾನವಿರಲಿ ಅವರದ್ದು, ಎಷ್ಟೇ ಮಾರ್ಕ್ಸ್ ಅವರದ್ದು ಇರಲಿ, ಶ್ರೀಮಂತರು ಬಡವರು ಯಾವುದು ಜಾತಿ ಭೇದ ಎಂಥದ್ದು ನೋಡದೆ ನಾವು ಎಲ್ಲರನ್ನು ಈ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ತೇವೆ. ಅಡ್ಮಿಷನ್ ಆದ ನಂತರ ಅವರ ಗುಣಮಟ್ಟವನ್ನು ಮತ್ತು ಅವರ ವಿದ್ಯಾಭ್ಯಾಸದ ಮಟ್ಟವನ್ನು ಉತ್ತುಂಗಕ್ಕೇರಿಸುವುದು ನಮ್ಮ ಒಂದು ಪ್ರಯತ್ನ. ಈ ವರ್ಷ ಕೂಡ ನಾವು ನೋಡಿದರೆ ನಮ್ಮ ರಿಸಲ್ಟಲ್ಲಿ 10ನೇ ಕ್ಲಾಸಲ್ಲಿ ತೆಗೆದ ಮಾರ್ಕ್ಸ್ಗಳಿಗಿಂತ ಎಷ್ಟೋ ಹೆಚ್ಚಿನ ಅಂಕಗಳನ್ನು ಮಕ್ಕಳು ಪಡೆದುಕೊಂಡಿದ್ದಾರೆ. ಮತ್ತು ಕನ್ನಡ ಮಾಧ್ಯಮದ ಮಕ್ಕಳು ಇಲ್ಲಿ ಬಂದು ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ಅತ್ಯಧಿಕ ಅಂಕಗಳನ್ನು ಪಡೆಯುವುದು ಹೆಚ್ಚಿನವರು ಕನ್ನಡ ಮಾಧ್ಯಮ ಶಾಲೆಗಳಿಂದ ಬಂದ ಮಕ್ಕಳು. ಇದನ್ನು ಕೂಡ ನಾವು ನೋಡಿದ್ದೇವೆ ಈ ಕಾಲೇಜಿನಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.